ಅಭಿ ಅಭಿ ಅಮ್ಮ ನೋಡ್ಲಾ, ನನಗೂ ಎಲ್ಲ ವಿಷಯ ಗೊತ್ತಾಗೈತೆ. ನೀನು ಅವಳ ಬಿಕ್ನಾಸಿಗೋಸ್ಕರ ನೀನಿಲ್ಲಿ ಕುಡ್ಕೊಂಡು ಪಡ್ಕೊಂಡು ಓಡಾಡೋದೆಲ್ಲನೂ ನನಗೂ ಗೊತ್ತಾಗೈತೆ. ಅದಕ್ಕೆ ನಾನು ನಿನಗೆ ಅಂತ ಹೇಳ್ಬಿಟ್ಟು ಒಂದು ಹುಡುಗಿನ ನೋಡಿದ್ದೀನಿ, ತುಂಬ ಚೆನ್ನಾಗೋಳೆ, ಶ್ರೀದೇವಿ ಅಂತ ಹೇಳ್ಬಿಟ್ಟು ಹುಡುಗಿ ಹೆಸರು. ಒಂದಿನ ಬಂದ್ಬಿಟ್ಟು ಇವಾಗ ನೋಡ್ಕೊ ಬರೋಣ. ಹೆಂಗಿದ್ರು ಶ್ರಾವಣ ಬಂತಲ್ವಾ, ದಿನಗಳೆಲ್ಲ ತುಂಬಾ ಚೆನ್ನಾಗವೆ. ಅದಕ್ಕೆ ನೀನು ಹಿಂಗೆ ಅವಳ ನೆನಪಾಗೆ ಸಾಯೋದಕ್ಕಿಂತ ಸುಮ್ಮನೆ ಬಂದರೆ ಹುಡುಗಿ ನೋಡ್ಕೊಂಡು ಅವಳ ಜೊತೆ ಬೇಗ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ನಡಿ ಹೋಗ್ಬಿಟ್ಟು ಹುಡುಗಿ ನೋಡ್ಕೊಂಬಿಟ್ಟು ಬರೋಣ. ಅಮ್ಮ ಅದು ಇಷ್ಟು ಬೇಗ ಚೆನ್ನಾಗಿರಲ್ಲ ಕಣಮ್ಮ. ನನ್ನ ನಿಧಾನಕ್ಕೆ ಇನ್ನೊಂದು ಹುಡುಗಿ ನೋಡಿದ್ರೆ ಆಗಕ್ಕಿಲ್ವಾ? ನೀನು ಅಮ್ಮ ಇಲ್ಲ ನಾನು, ನೀನೇ. ಮತ್ತೆ ಬಾಯ್ ಮುಚ್ಕೊಂಡು ನಾನು ಹೇಳೋದನ್ನ ಕೇಳು. ಇಲ್ಲ ಅಂತಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇನೆ. ಅದು ಇದು ಅಂತಂದ್ರೆ ಅವಳನ್ನ ಮರೆತ್ಬಿಡು. ಇನ್ನೊಂದ್ಸಲ ಅವಳು ಸುದ್ದಿ ನನ್ನ ಮುಂದೆ ಎತ್ತುದೇ ನನ್ನ ಲವ್ವರು ಪವರು ಅಂತ ರುಬ್ಬಿಡ್ತೀನಿ ಅಷ್ಟೇನೆ. ಅಂತ ಸಾವುಕಾರ ಹುಡುಗಿಯರು ಸವಾಸ ಎಲ್ಲ ನಿಂಗೆ ಯಾಕೆ ಬೇಕು? ನಾನು ಅವತ್ತೇ ಅನ್ಕೊಂಡೆ ಸಾವುಕಾರ ಅಂದಿದ ತಕ್ಷಣನೇ ಏನೋ ಇವನು ನಿಲ್ಕಟ್ಕೊಂತಳಿ ಮೂದೇವಿನ ಅಂತ ಹೇಳ್ಬಿಟ್ಟು. ಆದರೆ ಏನೋ ಬಿಡು ಅಂತ ಅನ್ಕೊಂಡ್ರೆ ಆ ಮನೆ ಹೇಳಿಕೆ ಅಷ್ಟೊಂದು ದುರಂಕಾರ ಇರಬೇಕಾದ್ರೆ ನಮ್ಗಿನ ಎಷ್ಟಿರ್ಬೇಡ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾನೆ. ಬಿಟ್ಬಿಡ್ಲಾ ಇನ್ನೊಂದು ಕಿತ ಏನಾದ್ರೂ ನೀನು ನಿಮ್ಮ ಅಪ್ಪನಂಗೆ ಆಡಕ್ಕೆ ಹೋದೆ ಸೋಕಿ ಜೀವನ ತೋರಿಸ್ದೆ, ಏನಿಲ್ಲ ಮುರಿದು ಬಿಡ್ತೀನಿ ಕಾಲು ಕೈ ಎರಡೂ. ಸರಿ, ನಿಂಗೆ ಅದೇನಿಷ್ಟನೋ ಅದನ್ನೇ ಮಾಡು. ನಾನು ನೀನು ಹೇಳ್ದಂಗೆ ಕೇಳ್ತೀನಿ. ಬಿರ್ಬಿರ್ನ ರೆಡಿಯಾಗು, ಹೋಗ್ಬಿಟ್ಟು ಹುಡುಗಿ ನೋಡ್ಕೊಬಿಟ್ಟು ಬರೋಣ. ಥೂ, ನಾನು ಹೆಂಗೋ ನನ್ನ ಮೇಗುನ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಆ ಕಡೆ ಮೇಘ ಕೈ ಕೊಟ್ಲು, ಈ ಕಡೆ ನಮ್ಮ ಅಮ್ಮನೂ ನನ್ನ ಮಾತು ಕೇಳ್ತಾ ಇಲ್ಲ. ಈಗ ಏನು ಮಾಡೋದು? ಅಯ್ಯೋ ಮಗಳೇ, ಮನೆ ಬಾಗ್ಲಾಕ್ಬಿಟ್ಟೈತಲ್ಲ, ನಿಮ್ಮ ಅಜ್ಜಿ ಎಲ್ಲೋಯ್ತೋ ಏನೋ ಕಾಣಿಸ್ತಾನೆ ಇಲ್ಲ. ಹೂನಲ್ಲಮ್ಮ, ಬಾಗ್ಲಾಕ್ಬಿಟ್ಟವ್ರೆ ಮಗಳೇ. ಅಲ್ಲ ನಿಮ್ಮ ಅಜ್ಜಿ ಕೇಳ್ದಿದ್ದಂಗೆ ಎಲ್ಲೋಯ್ತು ಅಂತ. ಇಲ್ಲೇ ಇರಬೇಕಿತ್ತಲ್ಲ, ನನಗೂ ಗೊತ್ತಿಲ್ಲ ಕಣಮ್ಮ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು. ಅಮ್ಮ, ಈ ಮನೆ ನಾವು ಮಾರಾಕ್ಬಿಟ್ಟಿದ್ವಿ ಅಲ್ವೇನಮ್ಮ, ಪೂರ್ತಿ ದುಡ್ಡನ್ನು ಇಸ್ಕೊಂಬಿಟ್ಟಿದ್ವಿ ನಾವು. ಅದಕ್ಕೇನಾದ್ರೂ ಅಜ್ಜಿನೇನಾದ್ರೂ ಅವ್ರು ಬಂದ್ಬಿಟ್ಟು ಖಾಲಿಗಿಲಿ ಮಾಡಿಸಿದ್ರೆ ಏನು? ಅಯ್ಯೋ ಹೂನಲ್ವೇನೆ, ಈ ಮನೆನೂ ಮಾರಾಕ್ಬಿಟ್ವಲ್ಲೇ ನಾವು. ಅಯ್ಯೋ ಈಗೇನೇ ಮಾಡೋದು ಇವಾಗ? ನೋಡು ಮೇಘ, ನಮ್ಮದು ಜೀವನ ಭಾಳ ಕೆಟ್ಟೋಗ್ಬಿಟ್ಟೈತೆ. ಈಗ ಸರ್ ಮಾಡೋದೇನಿದ್ರು ನಿನ್ನ ಕೈಯಾಗೆ ಐತೆ. ನಾನೇನಮ್ಮ ಮಾಡಲಿ? ಅರ್ಜೆಂಟಾಗೆ ಅದೇ ಅವ್ನು ಇದನ್ನೆಲ್ಲ ಒಬ್ಬಿ ನೀನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ದಲ್ಲ ಕೋಟ್ಯಾಧೀಶ್ವರ, ಅವನ್ನೇನೆ ಆತ ಅವ್ನಿಗೇನೆ ಕಾಲ್ ಮಾಡಿಬಿಟ್ಟು ಮೀಟ್ ಮಾಡಿಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಕೈ ಕಾಲು ಹಿಡ್ಕೊಂಡು ನಾನು ಒಪ್ಪಿಸ್ಬಿಡು ಮಗಳೇ. ಹೆಂಗೋ ನೆಮ್ಮದಿಗಿರ್ಬೋದು. ನನಗೆ ಯಾಕೋ ಸುಮ್ಮನೆ ಭಯ ಆಯ್ತೈತೆ. ಅಮ್ಮ ಇರು, ಈಗಲೇ ಫೋನ್ ಹಾಕ್ತೀನಿ. ಏನೋ ಸಿಗಂಗಿದ್ರೆ ಈಗಲೇ ಮಾತಾಡ್ಬಿಡ್ತೀನಿ. ಇಲ್ಲ ಅಂತಂದರೆ ನಮ್ಗೆ ಉಳ್ಕೊಳಕ್ಕೂ ಜಾಗ ಇರೋಕ್ಕಿಲ್ಲ. ಹ್ಞೂ ಮಗಳೇ. ಅಲ್ಲ ಅಮ್ಮ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಯ್ತಿಲ್ವಲ್ಲ ಎಲ್ಲೋಯ್ತು ಅಂತ. ಇರಮ್ಮ ಹುಡ್ಕನೀರು, ಫಸ್ಟ್ ಫೋನ್ ಹಾಕ್ತೀನಿ ಇರು ನಾನು ಒಬ್ಬಿಗೆ. ಹಲೋ ಅಭಿ, ನಾನು ಮೇಘ ಮಾತಾಡ್ತಿರೋದು. ಬೇಗ ನೀನಾ ಫೋನ್ ಮಾಡಿರೋದು? ಅಯ್ಯೋ ನಂಗೆ ನಂಬಕ್ಕೆ ಆಗ್ತಿಲ್ಲ. ವಾಟ್ ಇಸ್ ಸರ್ಪ್ರೈಸ್? ನನಗಂತೂ ನಿಜ ಸರ್ಪ್ರೈಸ್ ಆಗೋಗ್ಬಿಟ್ಟೈತೆ. ಏನು ಸಮಾಚಾರ? ಈಗ ಫೋನ್ ಮಾಡಿಬಿಟ್ಟಿದೆಯಲ್ಲ, ಆ ಕೋಪ ಎಲ್ಲ ಕಡಿಮೆ ಆಯ್ತಾ ನನ್ನ ಮೇಲೆ? ಕೋಪ ಇದ್ದರೆ ತಾನೇ ಕಡಿಮೆ ಆಗೋಕ್ಕೆ. ಅದು ನಾನು ನಿನ್ನ ಹತ್ರ ತುಂಬಾ ಮಾತಾಡಬೇಕಿತ್ತು. ಅವತ್ತು ತುಂಬ ಕೆಟ್ಟದಾಗಿ ಬಿಹೇವ್ ಮಾಡಿಬಿಟ್ಟೆ. ಆದರೆ ಇವಾಗ ಸ್ವಲ್ಪ ನನಗೂ ಅರ್ಥ ಆಗ್ತಾಯಿದೆ. ಅದಕ್ಕೆ ನಿನ್ನ ಹತ್ರ ಏನೋ ಸ್ವಲ್ಪ ವಿಷಯ ಮಾತಾಡಬೇಕಿತ್ತು. ಅದಕ್ಕೆ ಇವತ್ತು ಸಿಗ್ತೀಯಾ ನೀನು? ಅದೇ ನಮ್ಮ ಕಾಲೇಜು ಹಿಂದೆಗಡೆ ಇದೈತಲ್ವ ಒಂದು ದೊಡ್ಡ ಕಾಲೇಜು, ಅಲ್ಲಿ ಸಿಗ್ತೀಯಾ? ಅಯ್ಯೋ ಮೇಘ, ನೀನು ಹೇಳೋದೆಚ್ಚನ ಸಿಗೋದೆಚ್ಚ. ಇರು, ಈಗಲೇ ಬಂದುಬಿಟ್ಟೆ. ನೀನು ಬಂದುಬಿಡ್ತೀಯ ಬೇಗ 10 ನಿಮಿಷಕ್ಕೆ? ಹಾಂ ನಾನು ಬಂದುಬಿಡ್ತೀನಿ 10 ನಿಮಿಷಕ್ಕೆ. ಬಂದುಬಿಡು ನೀನು. ಹಾಂ ಸರಿ ಬಂದೆ ಬಾ. ಅಮ್ಮ ಖುಷಿ ವಿಷಯ, ಅವನಂತೂ ನಾನು ಫೋನ್ ಮಾಡಿದ್ದಕ್ಕೆ ಕುಣಿದಾಡ್ಬಿಟ್ಟ. ಅವನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವನೆ. ಅಪ್ಪ ಎಲ್ಲ ಮುಳುಗೋದ್ವಿ ಅನ್ನೋ ಟೈಮ್ನಾಗೆ ಹೆಂಗೋ ಅತ್ಲಾಗೆ ದೇವರು ಕಣ್ಬಿಟ್ಬಿಟ್ಟ ಬಿಡು. ಹೆಂಗೋ ನೀನ ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು. ನೋಡು, ನೀನೇ ನಯಸ್ಸಾಗಿ ಮಾತಾಡು ಸರಿನಾ? ಆದಷ್ಟು ಬೇಗ ಇನ್ನೊಂದು ತಿಂಗಳಿಗೆ ಮದುವೆ ಮಾಡ್ಕೊಬಿಡೋಣ, ಇಲ್ಲ 15 ದಿನದಾಗೆ ಮದುವೆ ಮಾಡ್ಕೊಂಬಿಡೋಣ. ನನಗೆ ಈಗಲೇ ಮದುವೆ ಮಾಡ್ಕೊಂಡೇನಂತೆ ಒಳ್ಳೇದಾಗೋದು ಅಂತ ಹೇಳ್ಬಿಟ್ಟು ಏನಾದ್ರು ಒಂಚೂರು ಹೇಳು ಸರಿ ಅಂತ ಹೇಳ್ಬಿಟ್ಟು ಅವನು ಮದುವೆ ಮಾಡ್ಕೊತಾನೆ. ಮದುವೆ ಮಾಡ್ಕೊಂಡ್ಮೇಲೆ ಆಮೇಲೆ ನಮ್ಮ ಅಮ್ಮನ ಬಿಟ್ಬಿಟ್ಟು ನಂಗೆ ಇರೋಕ್ಕಾಗಲ್ಲ, ನಮ್ಮ ಅಮ್ಮನೇ ನನಗೆ ಬೇಕು ಅಂತ ಹೇಳ್ಬಿಟ್ಟು ಒಂದೇ ಸಮನಾಗ ಆಟ ಮಾಡು. ಅವಾಗ ಇನ್ನೇನು ಮಾಡ್ತಾನೆ ನಿನ್ನ ಗಂಡ? ನನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಆಗ ನಾನು ನೀನು ಹಂಗೇನೆ ಅವನು ಆರಾಮಾಗಿರ್ಬೋದು ಬೇಕಾದ್ರೆ ಅಲ್ವಾ? ಹೂನಮ್ಮ, ನೀನು ಹೇಳೋದು ನಿಜನೇ, ಹಾಗೆ ಮಾಡ್ತೀನಿ ಬಿಡಮ್ಮ. ಹೋಗಿ ಜಾಸ್ತಿ ಅವ್ನು ಕೂಗಾಡಿದ್ರು ನಯಸ್ಸಾಗಿ ಮಾತಾಡು ಸರಿನಾ? ಅವನ್ನ ಬೀಳಿಸ್ಬೇಕು, ನೀನು ಹಂಗೆ ಮಾತಾಡಬೇಕು. ಆಮೇಲೆ ಆಸ್ತಿ ಪಾಸ್ತಿ ವಿಷಯ ಹಿಂಗೆ ಕಳ್ಕೊಂಡ್ವಿ ಮಾಡಿದ್ವಿ, ಈ ಥರ ಬೀದಿಗೆ ಬಂದುಬಿಟ್ವಿ ಅಂತ ಹೇಳ್ಬಿಟ್ಟು ಈ ವಿಷಯನ ಮಾತ್ರ ನೀನು ಹೇಳಕ್ಕೆ ಹೋಗ್ಬೇಡ. ನಾನು ಈಗಲೇ ಹೇಳಿದ್ದೀನಿ. ಆಮೇಲೆ ಹುಡುಗರು ಆಮೇಲೆ ಕೈ ಕೊಟ್ಬಿಡ್ತಾರೆ. ನೋ ಇಲ್ಲ ಹೇಳಮ್ಮ, ಹೇಳಲ್ಲ ನಾನು. ಅಮ್ಮ ಅಜ್ಜಿ ಬರ್ತೈತೇನೋ, ಇಲ್ಲೇ ಕಾಯ್ಕೊಂಡು ಕುಂತ್ಕೊಂಡಿರು ನೋಡನಿ. ಅಜ್ಜಿ ಅಣ್ಣ ಬರಲಿಲ್ಲ ಅಂತಂದರೆ ಆಮೇಕಿಂದ ಬೇಕಾದ್ರೆ ನೋಡ್ಕೊಳ್ಳಿ. ನಾನು ಅಷ್ಟಾಗಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಒಳ್ಳೇದಾಗಲಿ ಅಪ್ಪ, ದೇವರೇ ಒಪ್ಕೊಬಿಟ್ರೆ ಸಾಕು. ಹುಷಾರಾಗಿ ಹೋಗ್ಬಾ, ನಾನಿಲ್ಲಿ ನಿಮ್ಮ ಅಜ್ಜಿನ ಕಾಯ್ಕೊಂಡು ಕುಂತ್ಕೊಂತೀನಿ. ಹೆಂಗೋ ನನ್ನ ಮಗಳು ಹೋಗಿದ್ದು ಕೆಲಸ ಆಗ್ಬಿಟ್ರೆ ಸಾಕು. ಅಲ್ಲ ನಮ್ಮ ಅಮ್ಮ ಎಲ್ಲೋಯ್ತು ಅಂತ ಮನೆ ಬಿಟ್ಬಿಟ್ಟು ನಾ ಕಾಣೆ ಕಣಪ್ಪ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು. ಅಯ್ಯೋ ಫೋನ್ ಮಾಡೋಣ ಮಾಡಬೇಕಿತ್ತು. ಅಯ್ಯೋ ಏನಪ್ಪ ಇವನು ಇಷ್ಟೊತ್ತಾದರೂ ಬರಲಿಲ್ವಲ್ಲ. ಅಯ್ಯೋ ಬಂದುಬಿಟ್ರೆ ಸಾಕು ಬೇಗ, ಹೆಂಗೋ ನೈಸ್ ಮಾಡಿಬಿಟ್ಟು ಮದುವೆ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ಬಿಡ್ಬೇಕು. ಇಲ್ಲ ಅಂತಂದರೆ ಕಷ್ಟ ಆಗ್ತೈತೆ. ಇವಳೇನಿವತ್ತು ನನಗಿನ ಮುಂಚೆನೇ ಬಂದುಬಿಟ್ಟವಳೆ. ಹಾಯ್ ಮೇಘ. ಹಾಯ್. ಅದು ನಾನು ನಿನ್ನನ್ನು ಏನಕ್ಕೆ ಕರೆಸ್ದೆ ಅಂತ ಹೇಳಿದ್ರೆ? ಹಾಂ ಹೇಳು, ಏನಕ್ಕೆ ಕರೆಸ್ದೆ ಅಂತ?
ಸಾರಿ ಅಭಿ, ಅದು ನನಗೆ ಗೊತ್ತಿಲ್ದಿದ್ದಂಗೆ ನಾನು ಅವತ್ತು ಸ್ವಲ್ಪ ಏನೋ ಕೋಪ ಸಿಟ್ಟು ಇತ್ತು, ಅದು ಕೂಗಾಡ್ಬಿಟ್ಟೆ. ಈಗ ಕೋಪ ಸಿಟ್ಟು ಎಲ್ಲ ಕಡಿಮೆ ಆಗೋಗ್ಬಿಟ್ಟೈತೆ. ಅದಕ್ಕೆ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅವತ್ತು ನಾನು ಬೇಕು ಅಂತ ಹೇಳ್ಬಿಟ್ಟು ಆ ಥರ ಮಾಡಲಿಲ್ಲ. ಏನೋ ಯಾರ್ದೋ ಮೇಲೆ ಸಿಟ್ಟನ್ನ ನಿನ್ನ ಮೇಲೆ ತೋರಿಸ್ಬಿಟ್ಟೆ ಅಷ್ಟೇ. ಐ ಆಮ್ ವೆರಿ 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 ಸಾರಿ. ಕ್ಷಮಿಸ್ಬಿಡು ಪ್ಲೀಸ್. ಅಯ್ಯೋ, ನೀನು ಕ್ಷಮಿಸುವಂತ ಕೇಳೋದೆಚ್ಚ, ನಾನು ಕ್ಷಮಿಸೋದೆಚ್ಚ. ನಿನಗೋಸ್ಕರ ನಾನಂತರೂ ಎಷ್ಟು ಹತ್ಕೊಂಡು ಮಾಡಿಕೊಂಡು ಎಷ್ಟೆಲ್ಲ ಗುಳಾಡ್ಬಿಟ್ಟೆ ಗೊತ್ತಾ. ಸದ್ಯ ಕೊನೆಗೂ ನೀನು ಸಿಕ್ಬಿಟ್ಟಲ್ಲ, ಅಷ್ಟೇ ಪುಣ್ಯ ನನಗೆ ನೋಡು. ನಮ್ಮಮ್ಮ ಆಗಲೇ ನನಗೆ ಹುಡುಗಿಗ ಶಾಸ್ತ್ರಕ್ಕೆ ಅಂತೇಳ್ಬಿಟ್ಟು ಕರೀತಾ ಇತ್ತು. ಇವತ್ತು ಹೋಗ್ಬೇಕಿತ್ತು ಹುಡುಗಿ ನೋಡೋಕ್ಕೆ ಅಂತೇಳ್ಬಿಟ್ಟು. ಅಷ್ಟರೊಳಗಡೆ ನೀನು ಫೋನ್ ಮಾಡಿಬಿಟ್ಟೆ. ಇಲ್ಲ ಅಂದಿದ್ರೆ ಇಷ್ಟೊಂದು ನಾನು ಹುಡುಗಿ ನೋಡೋಕೆ ಹೋಗ್ಬೇಕಿತ್ತು ಗೊತ್ತಾ. ನಮ್ಮಮ್ಮ ನಾನು ಸಪ್ಪೋಗಿದ್ದೀನಲ್ಲ, ನೀನು ಕೈ ಕೊಟ್ಟೆ ಅಂತೇಳ್ಬಿಟ್ಟು ಅದಕ್ಕೆ ನಮ್ಮಮ್ಮಂಗೆ ಜಾಸ್ತಿ ಬೇಜಾರಾಗೋಗ್ಬಿಟ್ಟೈತಿ. ಅದಕ್ಕೆ ಬೇರೆ ಹುಡುಗಿ ನೋಡೋಕ್ಬಿಟ್ಟಿದ್ರು. ನಾನು ಹೆಂಗೋ ಆತ ನೀನು ಕರೆದೆ ಅಂತ ಈ ಕಡೆ ಓಡೇ ಬಂದುಬಿಟ್ಟೆ ನೋಡು. ಯಾವ ಬಟ್ಟೆ ಹಾಕೊಂಡಿದ್ನೋ ಅದೇ ಬಟ್ಟೆನ ಓಡ್ಬಿಟ್ಟು ಬಂದಿದ್ದೀನಿ. ಪರವಾಗಿಲ್ಲ ಬಿಡು. ಮತ್ತೆ ನಿನ್ನ ಕಾರು ಎಲ್ಲಿ? ಕಾರು ಇಲ್ಲ ಮನೆ ಹತ್ರನೇ ಇತ್ತು. ನೀನು ಕರೆದಿರ ಫೋನ್ ಖುಷಿಗೆ ಹಂಗೆ ಓಡೋಡೇ ಬಂದ್ಬಿಟ್ಟೆ. ಹೌದಾ, ಸರಿ. ಅದು ಏನು ಅಂತಂದರೆ, ನಾನು ನೀನು ಇನ್ನೊಂದು 15 ದಿನದ ಒಳಗಡೆ ಮದುವೆ ಮಾಡ್ಕೊಳ್ಳೋಣವಾ ಪ್ಲೀಸ್? ನಾನು ನೀನು ಬೇಗನೆ ಮದುವೆ ಮಾಡ್ಕೊಂಬಿಡೋಣ. ಇದೇನು ಹಿಂಗೆ ಹೇಳ್ತಾ ಇದೆಯಾ? 15 ದಿನದೊಳಗಡೆ ಮದುವೆನೇ ಮಾಡ್ಕೊಬೇಕಾ? ಅಲ್ಲ, ಯಾಕೆ ಸಡನ್ನಾಗಿ ಈ ಥರ ಹೇಳ್ತಾ ಇದೆಯಲ್ಲ? ಹಾಂ, ಅದು ಜಾತಕ ನೋಡ್ಬಿಟ್ಟು ಯಾರೋ ಏನೋ ಹೇಳಿದ್ರು. ಇನ್ನು 15-20 ದಿನದೊಳಗಡೆ ಮದುವೆ ಮಾಡ್ಕೊಂಡ್ರೆ ನೀವು ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀರಾ, ಇಲ್ಲ ಅಂತಂದರೆ ಒಳ್ಳೆ ಮುಹೂರ್ತನೇ ಇಲ್ಲ ನಿಮ್ಮ ಜಾತಕಕ್ಕೆ ಅಂತ. ಅದಕ್ಕೆ ನನಗೂ ಭಯ ಆಗೋಗ್ಬಿಡ್ತು. ಅದಕ್ಕೆ ನಾನು ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕೇಳಿದೆ. ನಿಮ್ಮ ಅಮ್ಮನ ನಮ್ಮ ಮನೆಗೆ ಕಳಿಸ್ತೀಯಾ ಹೆಣ್ಣೋಡ ಶಾಸ್ತ್ರಕ್ಕೆ ಅಂತೇಳ್ಬಿಟ್ಟು? ಬಂದು ನೋಡ್ಕೊಂಬಿಟ್ಟು ಹೋಗಲಿ, ಆಮೇಲೆ ಬೇಕಾದರೆ ನೋಡೋಣ. ಈಗ ತಾನೇ ನಮ್ಮಮ್ಮ ಅವಳು ಸುದ್ದಿ ಎತ್ತಿದ್ರೆ ಪರ್ಕೆನ ಹೊಡಿತೀನಿ ಅಂತ ಹೇಳ್ತು. ಈಗ ಮತ್ತೆ ಮದುವೆ ವಿಷಯ ಕೇಳಿಬಿಟ್ರೆ ನಿಜವಾಗೂ ಪರ್ಕೆನಾಗ ಬಾರ್ಸೇ ಬಿಡ್ತೈತೆ. ಈಗ ಏನು ಮಾಡ್ಲಪ್ಪ? ಯಾಕೆ ಏನೋ ಯೋಚನೆ ಮಾಡ್ತಿದ್ಯಲ್ಲ, ಏನು? ಅದು ಏನಿಲ್ಲ, ಈಗ ಅಮ್ಮ ಒಪ್ಕೊಳ್ಳೋದು ಡೌಟೇನೇನೆ. ಯಾಕಂದರೆ ನೀನು ಕೈ ಕೊಟ್ಟೆ ಅಂತೇಳ್ಬಿಟ್ಟು ಅಮ್ಮಂಗೂ ಗೊತ್ತಾಯಿತು. ನಾಳೆ ಮತ್ತೆ ನೀನು ಕೈಗೆ ಕೊಡ್ತೀಯ ಅಂತೇಳ್ಬಿಟ್ಟು ಅಮ್ಮಂಗೂ ತುಂಬಾ ಭಯ ಅಲ್ವಾ. ಅದಕ್ಕೆ ಅಮ್ಮ ಮದುವೆಗೆ ಒಪ್ಕೊಳ್ಳೋದು ಅದು ಇದು ಎಲ್ಲ ಈಗ ಸುಳ್ಳು. ಅಮ್ಮ ಸದ್ಯಕ್ಕೆ ಮದುವೆಗೆ ಒಪ್ಕೊಳ್ಳೋದೇ ಇಲ್ಲ. ಜಗಳನೇ ಮಾಡಾಕ್ಬಿಡ್ತಾರೆ, ಮನೆಯಿಂದ ಈಚೆ ಕಡೆ ಕಳಿಸ್ಬಿಡ್ತಾರೆ. ಅದಕ್ಕೆ ನನಗೆ ತುಂಬಾ ಭಯ ಆಗ್ತಾಯಿದೆ. ಈಗ ಸದ್ಯಕ್ಕೆ ಬೇಡ, ಇನ್ನೂ 1 ವರ್ಷ 2 ವರ್ಷ ಬಿಟ್ಕೊಂಡು ಬೇಕಾದರೆ ಮಾಡ್ಕೊಳ್ಳೋಣ. ಏನು ಇನ್ನೂ 1 ವರ್ಷ 2 ವರ್ಷನಾ? ಸಾಧ್ಯನೇ ಇಲ್ಲ. ಮಾಡ್ಕೊಂಡ್ರೆ 15 ದಿನದೊಳಗಡೆ ಮದುವೆ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಮದುವೆನೂ ಬೇಡ, ಏನು ಬೇಡ ನನಗೆ. ಬಿಡು, ನಾನು ಹೋಗ್ತೀನಿ ಪ್ಲೀಸ್. ನಾನು ಅರ್ಥ ಮಾಡ್ಕೊಬೇಗ. ನಮ್ಮ ಮನೇಲಿ ನಮ್ಮಮ್ಮ ಒಪ್ಪಲ್ಲ ಇವಾಗ ಸದ್ಯಕ್ಕೆ. ಅಮ್ಮ ಬೈದು ಬಿಡ್ತಾರೆ. ಹೀಗೇನಾದ್ರೂ ನಾವು ಮದುವೆ ಅಂತ ಮಾಡ್ಕೊಂಡ್ರೆ ಅಮ್ಮಂಗೆ ಗೊತ್ತಾಗ್ತಿದ್ದಂಗೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಒಂದೇ ಸಲ ಹೋಗ್ಬಿಡ್ಬೇಕು. ಇಲ್ಲ ಅಂತಂದರೆ ನಮ್ಮಮ್ಮ ನಾವೇ ಮದುವೆಗೆ ಒಪ್ಪಿಸ್ತೀವಿ ಅಂತಂದರೆ ಒಪ್ಕೊಳ್ಳೋ ಅಂತ ಮನುಷ್ಯ ಅಂತೂ ನಮ್ಮಮ್ಮ ಅಲ್ಲ. ಇವಾಗಲೇ ಬೇರೆ ಹುಡುಗಿ ನೋಡಬೇಕು ಅಂತೇಳ್ಬಿಟ್ಟು ರೆಡಿಯಾಗಿ ನಿಂತಿತ್ತು. ಈ ಸಮಯದಲ್ಲಿ ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಹಾಂ, ನೀನು ಒಳ್ಳೆ ಐಡಿಯಾನೇ ಹೇಳ್ದೆ. ನಾನು ನೀನು ಮದುವೆ ಮಾಡ್ಕೊಂಬಿಟ್ಟು ಆಮೇಲೆ ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಹೇಳ್ಬೋದಲ್ವಾ? ಆವಾಗ ನಿಮ್ಮಮ್ಮ ನನ್ನ ಮಗ ಸೊಸೆ ಅಂತ ಹೇಳ್ಬಿಟ್ಟು ಒಪ್ಕೊಂತಾರೆ ಅಲ್ವಾ? ಅದಕ್ಕೆ ನಾನು ನೀನು ಆದಷ್ಟು ಬೇಗ ಮತ್ತೆ ಮದುವೆ ಮಾಡ್ಕೊಂಬಿಟ್ಟು ಹೋಗ್ಬಿಟ್ಟು ನಿಮ್ಮ ಅಮ್ಮನ ಹತ್ರ ಹೇಳೋಣ. ನಿಮ್ಮಮ್ಮ ಖಂಡಿತವಾಗ್ಲೂ ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ. ಹಾಂ, ಅದು ಸರಿನೇನೆ. ನಿನಗೋಸ್ಕರ ನಾನು ಏನೆಲ್ಲ ಕಷ್ಟಪಟ್ಬಿಟ್ಟಿದ್ದೀನಿ. ಇನ್ನು ನೀನು ಮದುವೆ ಮಾಡ್ಕೊಂಡಿದ್ದಂಗೆ ಕೈ ಬಿಡೋಕ್ಕಾಗ್ತದಾ? ಸರಿ, ನಿಮ್ಮ ಅಮ್ಮನ ಹತ್ರ ಒಂದು ಸಲ ಮಾತಾಡ್ಬಿಟ್ಟು ನನಗೆ ಸಂಜೆ ಫೋನ್ ಹಾಕು. ಇನ್ನೊಂದು 2-3 ದಿನದಲ್ಲೇ ಬೇಕಾದ್ರೆ ಮದುವೆ ಮಾಡ್ಕೊಬಿಡೋಣ. ಅಮ್ಮನ ಹತ್ರ ನಾನು ಹೋಗ್ಬಿಟ್ಟು ಹೆಂಗೋ ರಿಕ್ವೆಸ್ಟ್ ಮಾಡಿಬಿಟ್ಟು ಒಪ್ಪಿಸ್ಬಿಡ್ತೀನಿ. ಸರಿನಾ? ಹಾಂ, ಸರಿ. ನಮ್ಮಮ್ಮ ಯಾವತ್ತಿದ್ರು ನಮ್ಮ ಲವ್ನ ಒಪ್ಕೊಂತಾರೆ ಅಂತ ನನಗೆ ಗೊತ್ತು. ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ನೀನು ಹೋಗು. ನೀನು ಹೋಗ್ಬಿಟ್ಟು ಮದುವೆಗೆಲ್ಲ ತಯಾರಿ ಮಾಡ್ಕೊ. ಹಾಂ, ಸರಿ. ಇವನೇನಪ್ಪ ಮಾತಿಗೆ ಮುಂಚೆ ನನಗೆ ಬ್ರೇಕಪ್ ಆಯಿತು ಅಂತ ಹೇಳ್ತಾನೆ. ಎಲ್ಲಿ ನೋಡಿದ್ರೆ ಇವಳು ಕೈ ಹಿಡ್ಕೊಂಡು ನಿಂತಿದ್ದಂಗೆ ಅವನೇ. ಏನು ಸಮಾಚಾರ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಮಗ, ನಮ್ಮ ಹುಡುಗಿ ಕೈ ಕೊಟ್ಬಿಟ್ಟವಳೆ ಅಂತೇಳ್ಬಿಟ್ಟು ನೀನು ಹಂಗೂ ಹಿಂಗೂ ಅಂತ ಹುಡ್ಕೊಂಡು ಓಡಾಡ್ಕೊಂಡಿದ್ದೆ. ಈಗ ನೋಡಿದ್ರೆ ಅವಳ ಜೊತೆ ಮಾತಾಡ್ತಾನೆ ಇದೆಯಾ? ಏನು ವಿಷಯ ಏನಾಯಿತು ಅಂತ ನಂಗೆ ಗೊತ್ತಾಗ್ತಿಲ್ಲಪ್ಪ. ನಾನೇ ನಿಂಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ ಕಣೋ. ಅವಳು ಹೇಳ್ತಾವಳೆ ನಾನು 3-4 ದಿನದಾಗ ಮದುವೆ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಸರಿ ಅಂತ ಹೇಳ್ಬಿಟ್ಟು ಕಳಿಸ್ದೆ ಕಣೋ. ಅಮ್ಮ ನೋಡಿದ್ರೆ ಬೇರೆ ಹುಡುಗಿನ ನೋಡ್ತಾವ್ರೆ. ದಯವಿಟ್ಟು ನೀನೇ ನಂಗೆ ಸಹಾಯ ಮಾಡಬೇಕು. ಏನೋ ನಾನು ಸಹಾಯ ಮಾಡಬೇಕಾ? ಅಯ್ಯೋ, ನಮ್ಮಮ್ಮ ಬೆಂಡ್ ಎತ್ಬಿಡ್ತೈತೆ ಅಷ್ಟೇ ಕಣೋ. ಪ್ಲೀಸ್ ಕಣ್ಲಾ, ಪ್ಲೀಸ್. ಚಿಕ್ಕ ಹುಡುಗನಿಂದನೂ ನಾವು ಇಬ್ಬರು ಫ್ರೆಂಡ್ಸ್ ಅಲ್ವಾ? ನಾನು ನಿನಗಿನ್ನ ದೊಡ್ಡವನೇ ಅಲ್ವಾ? ಪ್ಲೀಸ್ ಕಣೋ, ಪ್ಲೀಸ್. ಮಗ, ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡೋ 50,000 ರೂಪಾಯಿ ದುಡ್ಡು ಕೊಡ್ಬೋದು ಕಣೋ. ಅಷ್ಟು ಬಿಟ್ಟು ನಾನು ಏನು ಮಾಡೋಕ್ಕಾಗ್ತೈತೆ? ಹಾಂ, 50,000 ಕೊಡು. ಜೊತೆಗೆ ನೀನು ಮದುವೆ ದಿನ ಜೊತೆಗಿದ್ರೆ ನಾನು ಖುಷಿ ಪಡ್ತೀನಪ್ಪ. ಆದರೆ ನಿಮ್ಮಮ್ಮ ಮನೆಗೆ ಹೋದ್ರೆ ಮೆಟ್ಗಿಟ್ಟು ತಗೊಂಡು ಹಾಕಿದ್ರೆ ಏನು ಮಾಡೋದು? ಅಯ್ಯೋ, ನಮ್ಮ ಅಮ್ಮನ ಕತೆ ನಿಂಗೆ ಯಾಕೆ? ನಮ್ಮ ಅಮ್ಮ ನನಗೆ ಹೆಂಗೆ ನಮ್ಮ ಅಮ್ಮನ ಚೇಂಜ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಚೇಂಜ್ ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ನೀನು ಸುಮ್ಮನೆ ನನ್ನ ಮದುವೆಗೆ ಸಹಾಯ ಮಾಡು, ಅಷ್ಟೇ ಸಾಕು. ನೀನು ಸಹಾಯ ಮಾಡ್ತೀಯ ತಾನೇ? ಸರಿ ಕಣೋ, ನಿನಗೆ ಸಹಾಯ ಮಾಡಿದಾಗ ನೀನು ಯಾರಿಗೆ ಸಹಾಯ ಮಾಡಲಿ? ಸಹಾಯ ಮಾಡ್ತೀನಿ ಬಿಡು. ಥ್ಯಾಂಕ್ಸ್ ಕಣೋ. ಎಷ್ಟೋ ದಿನದ ಕನಸು ಇವಾಗ ನನಸಾಗ್ತೈತೆ.